ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕಚೇರಿಗೆ ಬಹಳ ಒಂದು ನಮ್ಮ ಬಿಹಾರದಲ್ಲಿ ಚುನಾವಣೆ ಗೆಲುವಿನಂತ ಈ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಅವರ ಕಾರ್ನ ಚಾಲಕನಾಗಿ ಅವರ ಜೊತೆ ಇದ್ದಂಥವರು 1987ಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿನಲ್ಲಿ ನಡೆದಂತ ರೈತ ರ್ಯಾಲಿ, ಕಬ್ಬನ್ ಪಾರ್ಕ್ ನಲ್ಲಿ ನಡೆದಂತ ರೈತ ರ್ಯಾಲಿಗೆ ನಾವು ಹೋದಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತ ಹಿರೇಮಠ ಅವರ ಬಗ್ಗೆ ಈಗ ನಾನು ಕೇಳಿದೆ ಅವ್ರ ಹತ್ರ. ಅವ್ರು ಕೂಡಲೇ ಹೇಳಿದ್ರು, ನಾವು ಸ್ವಲ್ಪ ನೋವಿರುವವರಲ್ಲ ಅಂತ ಹೇಳಿ. ಹೌದು, ಅವ್ರ ಜೊತೆ ಇವರನ್ನ ನನಗೆ ಆವಾಗ ನೆನಪು ಬರಲಿಲ್ಲ. ಅವ್ರ ಜೊತೆ ನಾನು ಹೋದಾಗ ಅವರು ಅಟಲ್ಜಿ ಅವರ ಕಾರ್ನ ಡ್ರೈವರ್ ಆಗಿ ಬಂದಂತವರು. ಮತ್ತೆ ಅಟಲ್ಜಿ ಅವರು ಬೆಂಗಳೂರಿಗೆ ಬಂದಾಗ ಪರಿಚಯ ಆಗ್ಲಿಕ್ಕೆ ಕಾರಣ ಅಂದ್ರೆ ಅವರನ್ನ ಪುಟ್ಟಭರ್ತಿಗೆ ಕರ್ಕೊಂಡು ಹೋಗ್ತಿದ್ದಂತ ಅವರ ಸಾರಥಿಯಾಗಿ ಕೆಲಸ ಮಾಡ್ತೇವೆ ಅವರ ಜೊತೆ ಇದ್ದವರು. ಅವರ ಅನಿರೀಕ್ಷಿತವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಅಂದ್ರೆ ಅಟಲ್ ವಿರಾಸತ್ನ ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡಿ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಅಂತ ಹೇಳುವುದನ್ನು ನೋಡಿ ಪುತ್ತೂರಿಗೆ ಅವರಾಗಿ ನೇರ ಇವತ್ತು ಬಂದಿದ್ದಾರೆ. ಹಾಗಾಗಿ ಅವರು ಬಂದಂತ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂತ ಸಂಜೀವ ಭಟ್ಟಂದೂರು, ಅದೇ ರೀತಿ ನಮ್ಮ MLC ಅವರಾದಂತ ಕಿಶೋರ್ ಬೊಟ್ಟಾಡಿ ಅವರು, ಅದೇ ರೀತಿ ನಮ್ಮ ಹಿರಿಯರಾದಂತ ಚೆನ್ನ ತಿಮ್ಮಪ್ಪ ಶೆಟ್ಟರು, ಗೋಪಾಲಕೃಷ್ಣ ಹೇರಳೆ ಅವರು, ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತ ನಮ್ಮ ದಯಾನಂದ ಅವರು ಮತ್ತು ಶಿವಕುಮಾರ್ ಅವರು, ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದಂತ ಮಾಳ್ತಾ ಅವರು, ಅದೇ ರೀತಿ ಮಾಜಿ ಮಂಡಲದ ಅಧ್ಯಕ್ಷರಾದಂತ ಸಾಜಾ ಅವರು, ಅದೇ ರೀತಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು, ಅದೇ ರೀತಿ ಹಿರಿಯರಾದ ಅಪ್ಪಯ್ಯ ಮಣಿಯಣ್ಣಿ ಅವರು, ಎಲ್ಲರ ಸಮ್ಮುಖದಲ್ಲಿ ಇವತ್ತೊಂದು ಕೆಳಗಡೆ ವಿಜಯೋತ್ಸವ ಮಾಡುವುದಕ್ಕೆ ಮೊದಲು ವಾಜಪೇಯಿ ಅವರ ಜೊತೆ ಇದ್ದವರು, ಅವರ ಫೋಟೋ ಎಲ್ಲ ಇದೆ ಅವರ ಜೊತೆ. ಆ ಒಂದು ನೆನಪಿಗೋಸ್ಕರ ಅವರನ್ನು ಇವತ್ತೊಂದು ಸನ್ಮಾನ ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ ಕಿಶೋರ್ ಅಂತ, ಅದೇ ರೀತಿ ಸಂಜೀವಣ್ಣ ಹಾಗೂ ತಿಮ್ಮಪ್ಪಣ್ಣ, ಅದೇ ರೀತಿ ನಗರದ ಮತ್ತು ಗ್ರಾಮಾಂತರ ಅಧ್ಯಕ್ಷರಂತ ಕೇಳ್ಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ನಾನು ಮದೆನಾಡು, ನಮ್ಮ ಊರು. ನಾವು ಫಸ್ಟು ಡ್ರೈವರ್ ಆಗಿದ್ದೆ ನಾನು ಬೆಂಗಳೂರಲ್ಲಿ. ನಾನು ಹೀಗೆ ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರೆಲ್ಲ ಆಗಿದ್ದೆ ನಾನು ವುಡ್ಲ್ಯಾಂಡ್ಸ್ ಹೋಟೆಲ್ಗೆ. ವಾಜಪೇಯಿಗೆ ನನಗೆ BB ಶಿವಪ್ಪನವರಿದ್ದಾರೆ ಸಕಲೇಶ್ಪುರ, ಅವ್ರನ್ನ ಪರಿಚಯ. ಅವರ ಮುಖಾಂತರ ನನಗೆ ವಾಜಪೇಯಿಯವರ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ನಾನು ಬೆಂಗಳೂರಿನಿಂದ ಪುಟ್ಟಭರ್ತಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ. ಅದೇ ನಂದಿ ಬೆಟ್ಟ ಮತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಆಗ ಒಂದು ಸಣ್ಣ ಮೀಟಿಂಗೆಲ್ಲ ಹೋಗಿ ಬಂದು ಒಂದು 2 ದಿವಸ ಕಳೆದು VIP ರೂಮಲ್ಲಿ ಬೆಂಗಳೂರಲ್ಲಿ ಈ ಒಂದು ಫೋಟೋ ತೆಗೆದಿವಿ, ಗುಡ್ ಡ್ರೈವಿಂಗ್ ಆ್ಯಂಡ್ ಥ್ಯಾಂಕ್ಸ್ ಅಂತೇಳಿ. ಆಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಅಷ್ಟೇ, ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ. ಎಷ್ಟು ವರ್ಷ ಆಗಿದೆ ಇದು? 86ರಲ್ಲಿ ನಾನು ಹೇಳಿದೆ, 86, 85, 86 ಇದು. ಎಷ್ಟು ಸಮಯ ಇದೆ ನೀವು? 1-2 ವರ್ಷ ಇದ್ದೆ ಅವರಿಗೆ. ಮತ್ತು ನನಗೆ ಕಾರಣಾಂತರ ಮನೆ ಕಡೆ ಎಲ್ಲ ತುಂಬ ಪ್ರಾಬ್ಲಮ್ ಆಗಿ ಬಂದೆ ನಾನು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.